ಎಲ್ರಿಗೂ ನಮಸ್ಕಾರ. ಬಹಳ ಸಂತೋಷವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಅದು ವರಮಹಾಲಕ್ಷ್ಮಿ ಹಬ್ಬದ ದಿವಸ, ಪೂಜಾ ದಿವಸ. ನನ್ನ ಹತ್ರ ಮೊದಲು ಈ ಚಿತ್ರದಲ್ಲಿ ನಟಿಸಬೇಕು ಅಂತ ಬಾಲಕೃಷ್ಣ ಮತ್ತು ಒಬ್ಬರೇ ಬಂದಿದ್ದು. ಆ ಸಮಯದಲ್ಲೇ ನನಗೆ ಗೊತ್ತಾಯಿತು, ಈ ರಜನಿ ಥರ್ಸ್ಡೇ ಸ್ಟೋರೀಸ್ ಒಂದು ಸಿನಿಮಾ ಕಂಪನಿ ಹಾಕಿದ್ರು. ಅದರ ಹಿಂದೆ ಅವ್ರು ಬೇರೆ ಕಾರ್ಯಕ್ರಮಗಳನ್ನ, ಪುಸ್ತಕಗಳನ್ನ ತರುವುದು ಎಲ್ಲ ಮಾಡಿದ್ರು. ಅದ್ರ ಕುರಿತು ಹೇಳಿದ್ರು. ಬಾಲಕೃಷ್ಣ ಅವರು ಅವರ ಪತ್ನಿ ಶ್ರೀಮತಿ ರಜನಿಯವರ ಹೆಸರಿನಲ್ಲಿ ಪ್ರಾರಂಭಿಸಿದಾಗ ಅವರು ರಾಘವೇಂದ್ರ ರಾಯರ ಪರಮ ಭಕ್ತರು ಅನ್ನೋದು ಗೊತ್ತಾಯಿತು. ನಾನು ಕರಾವಳಿಯಿಂದ ಬೆಳೆದು ಆ ಕಡೆ ಎಲ್ಲ ಹೋದ್ದು. ನನಗೆ ರಾಘವೇಂದ್ರ ಸ್ವಾಮಿಯವರ ಕುರಿತು ಹೆಚ್ಚು ಅರಿವು ಇರಲಿಲ್ಲ. ಆದರೆ ನಾನಿಂದ ಬಿಡಲಾರೆ ಅನ್ನೋ ಚಿತ್ರದಲ್ಲಿ ರಾಘವೇಂದ್ರ ರಾಯರು ಬರುವಂತಹ ಒಂದು ಸನ್ನಿವೇಶ ಇದೆ. ಅಲ್ಲಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ಕುರಿತು ಎಲ್ಲ ಓದಿ ತಿಳ್ಕೊಂಡೆ. ನಂತರ ಅವರ ಮೂರ್ತಿಯನ್ನು ಕೂಡ ನಮ್ಮ ಮನೆಯಲ್ಲಿ ನನ್ನ ಪತ್ನಿ ಒಂದು ಸಣ್ಣ ರಾಘವೇಂದ್ರ ರಾಯರ ಮೂರ್ತಿಯನ್ನು ಅವರು ಬೆಳ್ಳಿಯಲ್ಲಿ ಮಾಡಿ ಪೂಜೆಗಿಟ್ಟರು. ಸೊ ಹಾಗಾಗಿ ಅವರೇ ನಮ್ಮ ಮನೆಗೆ ಬಂದು ಈ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ ಅಂತ ಅನಿಸ್ತು. ಸ್ಕ್ರಿಪ್ಟ್ ಬಿಟ್ಟು ಹೋಗಪ್ಪ ಅಂತ ನಾನು ಪ್ರದೀಪ್ ಶಾಸ್ತ್ರಿಗೆ ಹೇಳಿದೆ. ಸ್ಕ್ರಿಪ್ಟ್ ಓದಿದೆ, ಬಹಳ ಇಂಪ್ರೆಸ್ ಆಯ್ತು, ನನಗೆ ಬಹಳ ಇಷ್ಟವಾಯಿತು. ಸೊ ಅದರ ಕುರಿತು ನಾನು ಹೆಚ್ಚೇನು ಹೇಳೋದಿಲ್ಲ, ಸಿನಿಮಾದಲ್ಲಿ ತಾವು ನೋಡೇ ಬಿಡ್ತೀನಿ. ಆದರೆ ಅವರು ವಿಶೇಷವಾಗಿ ನನಗೆ ಕೊಟ್ಟ ಪಾತ್ರ ಏನು ಅಂತ ಕೇಳಿದ್ರು. ಅವರು ಹೀರಾನಂದಾನಿ ಪಾತ್ರ ನಿಂದು ಒಬ್ಬ ಸಿಂಧಿ ಬಿಸ್ನೆಸ್ ಮ್ಯಾನ್, ಆತನ ಪಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾನು ಓದ್ದೆ, ಪಾರ್ಟ್ ಭಾಳ ಜನ ವರ್ಕೌಟ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆದರೆ ನಾನು ಅವ್ರಿಗೆ ಮತ್ತೆ ಬಾಲಕೃಷ್ಣ ಅವರಿಗೆ ಕೇಳಿದೆ, ನನ್ನ ಕಣ್ಣ ಮುಂದೆ ಒಬ್ರು ಬರ್ತಾರಪ್ಪ ಸಿಂಧಿ ಅವರು, ಅವರ ಕೆಲವು ಗುಣಗಳನ್ನ ಅಲ್ಲಿ ತಂದು ಅವರೊಂದು ಸ್ವಲ್ಪ ಮಟ್ಟಿಗೆ ನಾನು ಅನುಕರಣೆ ಮಾಡಿ ಈ ಪಾತ್ರ ಮಾಡಿದರೆ ನಿಮ್ಗೆ ಏನಾದರೂ ಅಭ್ಯಂತರ ಇದೆಯಾ ಅಂತ. ಇಲ್ಲ ಸರ್, ನಿಮ್ಗೆ ಯಾವ ರೀತಿ ಇಂಟರ್ಪ್ರಿಟೇಷನ್ ಕೊಡಬೇಕು ಕೊಡ್ಲಿಕ್ಕೆ. ತಮಿಳಿಗೆ ಗೊತ್ತಿರುವ ನಾನು ಒಂದು ಚಿತ್ರರಂಗಕ್ಕೆ ಬಂದೆ. ಅದನ್ನೊಂದು ಸುಮಾರು 8-9 ವರ್ಷ ಶಂಕರ್ ನಮ್ಮ ಕೂಡ ಬಂದಿದ್ದೆ. ಆತನಿಗೆ ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅಂತ ಬಹಳ ಆಸೆ. ಇನ್ಫ್ಯಾಕ್ಟ್ ಒಂದಾನೊಂದು ಕಾಲದಲ್ಲಿ ಗಿರೀಶ್ ಕಾರ್ನಾಡ್ ಅವರು ಕೇಳಿದಾಗ ಅವನಿಲ್ಲ, ನನಗೆ ಆಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ನಿಮಗೆ ಸಹಾಯಕನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬರ್ತೀನಿ. ಅವನಿಗೆ ಗಿರೀಶ್ ಬಂದು ನನ್ನ ಮೇಲೆ ಹಾರವಾದರು. ಅವನು ಹೀಗೆ ಅಂದ್ಬಿಟ್ಟ, ಏನು ನೀವು ಇಬ್ಬರು ಅಷ್ಟೊತ್ತಿಗೆ ಅವರದೊಂದು ಫಿಲ್ಮ್ ಮಾಡಿ ನಾನು ನಟಿಸಬೇಕಾಗಿದ್ದು ಅದು ತಪ್ಪೋಗಿತ್ತು ಕಾರಣಾಂತರಗಳಿಂದ. ಸೊ ಅವನಿಗೆ ನನ್ನ ಮೇಲೂ ಸಿಗ್ತಿತ್ತು. ನನ್ನ ತಮ್ಮನ ಹಾಗೆ ಮಾಡೋದು. ನಾನು ಶಂಕರಿಗೆ ಎರಡು ಬಾನೇನು ಮಾಡುವುದು ಇಲ್ಲ, ನಾನು ಮಾಡ್ಬೇಕಂತ ಹೇಳ್ತಾರೆ. ನಿನಗೆ ಕೇಳಿದ್ದು ಅವರು ನೀನು ಮಾಡ್ಬೋದು ಅಂತ ಹೇಳಿ ಯಾವ ಚಿತ್ರ ಮಾಡಿ. ಆದರೆ ನನ್ನ ತಮ್ಮನಿಗೆ ಅದೇ ಚಿತ್ರ, ಮೊದಲ ಚಿತ್ರ ಮಿಂಚಿನ ಓಟ, ನಾನೇ ಪ್ರೊಡ್ಯೂಸ್ ಮಾಡಿ ನಾವು ಅದರಲ್ಲಿ ನಟಿಸಿ ಶಂಕರ್ ನಿರ್ದೇಶನ. ಸೊ ನಮಗೊಬ್ಬರು ಡಿಸ್ಟ್ರಿಬ್ಯೂಟರ್ ಬೇಕಾಗಿತ್ತು. ಅಷ್ಟರಲ್ಲಿ ನನಗೆ ಇಲ್ಲಿ ವೈ.ಆರ್. ಸ್ವಾಮಿಯವರು ಒಂದು ಚಿತ್ರದಲ್ಲಿ ಮೊದಲ ಅನೇಕ ಕಲಾತ್ಮಕ ಚಿತ್ರಗಳಿಂದ ಬಂದವರು ನಾನು. ನನಗೆ ಮೊದಲ ಕಮರ್ಷಿಯಲ್ ಅಥವಾ ವ್ಯಾಪಾರಿ ಚಿತ್ರ ಅಂತ ಅನ್ಬೋದು, ಅಥವಾ ಮೇನ್ ಸ್ಟ್ರೀಮ್ ಆ ಚಿತ್ರ ಅಂದ್ರೆ ದೇವರ ಕಣ್ಣು. ಅದನ್ನು ವೈ.ಆರ್. ಸ್ವಾಮಿ ನಿರ್ದೇಶನ, ಪ್ರೊಡ್ಯೂಸರ್ S.N. ಪಾಲ್ ಅಂತ ಒಬ್ಬ ಬಂಗಾಳಿಯವರಿದ್ರು. ಅವರು ಆ ಚಿತ್ರ ಯಶಸ್ವಿ ಆದ್ಮೇಲೆ ಇನ್ನೊಂದು ಚಿತ್ರ ನನ್ನನ್ನು ಹಾಕಿ ಕುದುರೆ ಮುಖ ಅಂತ ಅವರು. ಈ ಎರಡು ಚಿತ್ರಗಳ ಡಿಸ್ಟ್ರಿಬ್ಯೂಟರ್ ಬಾಲ್ ಚಂದಾನಿ ಅಂತ ಒಬ್ರು. ಅವರ ಸ್ನೇಹ ನಮಗೆ ದೊರಕಿತ್ತು. ಅವರು ನಮಗೆ ಉತ್ತೇಜಿಸಿದರು. ಅವ್ರು ಹೇಳಿದ್ರು, ಎಷ್ಟಪ್ಪ ಯಾಕೆ ಇದನ್ನು ಸ್ವಲ್ಪ 5 ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಆದಷ್ಟು ಬೇಗ ಕ್ಷಿಪ್ರದಲ್ಲಿ ಸಂಕ್ಷಿಪ್ತದಲ್ಲಿ. ಅವರು ಹೇಳಿದ್ರು, ನೀವೇ ಯಾರು ಪ್ರೊಡ್ಯೂಸ್ ಮಾಡೋದು, ನಾವೇ ಪ್ರೊಡ್ಯೂಸ್ ಮಾಡ್ತೀವಿ. ಅಲ್ಲ, ನೀವಿಬ್ರು ಹೀರೋಗಳಾಗಿ ಆ್ಯಕ್ಟ್ ಮಾಡ್ತೀವಿ, ನಿಮ್ಗೆ ಯಾಕೆ ಬೇಕು ಆಗುತ್ತೆ ಡೈರೆಕ್ಷನ್ ಪ್ರೊಡಕ್ಷನ್ ಎಲ್ಲ, ಸುಮ್ಮನೆ ಸಂಭಾವನೆ ತಗೊಂಡು ಆ್ಯಕ್ಟ್ ಮಾಡಿ ಅಡ್ವೈಸ್ ಮಾಡಿದ್ರು ಫಸ್ಟ್. ಇಲ್ಲ ಇದು ನೀವು ಭಾಳ ಆಸೆ, ನಾವು ಇಬ್ರು ನಟಿಸ್ತೀವಿ, ಅವ್ನು ಡೈರೆಕ್ಷನ್ ಮಾಡ್ತಾರೆ. ಸರಿಯಪ್ಪ, ನೀವೇನು ಮಾಡಿ, ನಿಮ್ದೆಷ್ಟು ಇನ್ವೆಸ್ಟ್ಮೆಂಟ್, ನಾವು ಸಂಭಾವನೆ ತಗೊಳ್ಳಲ್ಲ, ಒಟ್ಟು ನಾವು ಒಂದು ನಮ್ಮದೇ ಸಂಭಾವನೆ ತಗೊಳ್ಳದೆ ನಾವು ಅದನ್ನೇ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ
ಒಂದು ಶೆಡ್ಯೂಲ್ ಮಾಡ್ತೀವಿ, ಒಂದು ಹಾಡು ಶೂಟಿಂಗ್ ಮಾಡಿ ಕೆಲವು ದೃಶ್ಯಗಳನ್ನು ಚಿತ್ರೀಕರಿಸಿ ನಿಮ್ಗೆ ಬೇಕಾದ್ರೆ ತೋರಿಸ್ತೀವಿ ರಕ್ಷಿಸನ್ನ. ಆಮೇಲೆ ಅದನ್ನು ನೋಡಿ ನೀವು ಅದರ ಅಗತ್ಯ ಇಲ್ಲ, ನೀವು ಚಿತ್ರರಂಗದಲ್ಲೇ ಇರೋದ್ರಿಂದ ತೊಂದರೆ ಆಗ್ಲಿಕ್ಕಿಲ್ಲ, ನೀವು ಶುರು ಮಾಡಿ. ಎಷ್ಟು ಬೇಕು ನಿಮಗೆ, ನಿಮ್ದೆಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಸುಮಾರು 5 ಲಕ್ಷ ಆಗ್ತದೆ. 10 ದಿವಸ ಶೂಟಿಂಗ್ ಮಾಡಿ, ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡಿ, ಶೂಟಿಂಗ್ ಮಾಡಿ. ಸರಿ, ನಿಮ್ಗೆ ಎಷ್ಟು ಬೇಕು? ನಮಗೊಂದು 8 ಲಕ್ಷ ಕೊಟ್ಟರೆ ಅದು ಸಾಕು. ಆ ಕಾಲ 1979. ಸೊ ಇಲ್ಲ ಅಷ್ಟೊಂದೆಲ್ಲ ಆಗೋದಿಲ್ಲ, ನಾನು 10 ಲಕ್ಷ ಕೊಡ್ತೀನಿ ಒಂದು ವರ್ಷ. ಚಿತ್ರ ಮಾಡಿದ್ವಿ. ಅಂದರೆ ಆ ಕಾಲದಲ್ಲಿ ಆ ವ್ಯವಸ್ಥೆ ಇತ್ತು, ಅಂದರೆ ಆ ಒಂದು ಸುಂದರವಾದ ವ್ಯವಸ್ಥೆ ಇತ್ತು. ಪ್ರಕಾಶ್ ಅವರಿಗೆ, ನಮ್ಮ ಯೋಗಿ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಆಗುತ್ತೆ. ಅಂದರೆ ಪ್ರೊಡ್ಯೂಸರ್ ಬಂದು, ಈಗ ನಾನು ಹೋದ್ವಿ, ನಮ್ಮದೇ 5 ಲಕ್ಷ, ನಮಗೆ 8 ಲಕ್ಷ, 10 ಲಕ್ಷ ತಗೊಂಡು ಮಾಡಿ. ಅದಾದಮೇಲೆ ಪಿಕ್ಚರ್ ಫಸ್ಟ್ ಪ್ರಿಂಟ್ ಬರ್ತಿತ್ತು. ಅದು ಥಿಯೇಟರ್ಸ್ ಬಿಡುಗಡೆ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟರ್ ಹತ್ರ ಕೆಲವು ಥಿಯೇಟರ್ಸ್ಗಳ ಪರಿಚಯ, ಅವರು ಆ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡೋರು. ಆಮೇಲೆ ರಿಸಲ್ಟ್ ನೋಡಿಕೊಂಡು ಅದು ಹೇಗೆ ಎತ್ತ ಅಂತ ನೋಡಿ ಅಂದರೆ, ಒಬ್ಬೊಬ್ಬ ನಿರ್ಮಾಪಕನಿಗೆ 11 ತಿಂಗಳು ಅವಕಾಶ ಇತ್ತು. 11 ತಿಂಗಳಲ್ಲಿ ಆ ಚಿತ್ರ ಕಲೆಕ್ಷನ್ ಮಾಡಿದೆ, ಅವ್ರ ಖರ್ಚು ಮತ್ತು ಅವ್ರ ಕಮಿಷನ್ ಎಲ್ಲ ಸೇರಿ ಅಷ್ಟು ಟೈಮ್ ಅವಕಾಶ ಇತ್ತು. ಈಗೆಲ್ಲ ಕಾಲ ಬದಲಾಗಿದೆ. ಈಗ ಪ್ರೊಡ್ಯೂಸರ್ ಬಂದರು, ಡಿಸ್ಟ್ರಿಬ್ಯೂಟರು ಈ ಥಿಯೇಟರ್ಗಳಿಗೆ, ಆ ಥಿಯೇಟರ್ನವರಿಗೆ ನಂಬಿಕೆ ಇಲ್ಲ. ಅವ್ರು ಹೇಳ್ತಾರೆ, ನೀವೆಲ್ಲ ಥಿಯೇಟರ್ಗಳು 50 ಥಿಯೇಟರ್ ಇದೆ, 50 ಥಿಯೇಟರ್ ರಿಲೀಸ್ ಮಾಡ್ತೀನಿ, ಎಲ್ಲ ರೆಂಟ್ ಒಂದು ವಾರದ ರೆಂಟ್ ಮೊದಲೇ ಕಟ್ತೀನಿ. ಹೀಗೆ ಬಹಳ ಅಜಗಜಾಂತರವಾಗಿ ಬಿಟ್ಟಿದೆ ಆ ಸಿಚುವೇಶನ್ ಸಿನಿಮಾದಲ್ಲಿ. ಅವರ ಹೆಸರು, ಆ ಡಿಸ್ಟ್ರಿಬ್ಯೂಟರ್ ಹೆಸರು ಪಾಲ್ ಚಂದಾನಿ ಅಂತ. ಇವರು ಹಿರಾನಂದಾನಿ ಪಾರ್ಟ್ ಅಂತ ಅಂದ್ಕೊಂಡ್ರೆ ನನಗೆ ಅವರ ನೆನಪಾಯಿತು. ಅವರನ್ನು ಪ್ಲೇ ಮಾಡೋಣ. ಯಾಕಂದ್ರೆ ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಸಮಯದಲ್ಲಿ ಪಾಲಿಟಿಷಿಯನ್ ಆದಾಗ ಅವರು ಸಿಂಧ್ ಪಾಕಿಸ್ತಾನಕ್ಕೆ ಹೋಯಿತು. ಅವರೆಲ್ಲ ಒಂದೆಲ್ಲ ಭಾರತದಲ್ಲಿ ನೆಲೆ ಆದರು. ಇವರು ಬೆಂಗಳೂರಿಗೆ ಬಂದರು. ಇವ್ರ ಜೊತೆ ಒಂದು 5-6 ಜನ ಇರ್ತಿದ್ರು. ಅವರೆಲ್ಲರೂ ಸೇರಿ ಸಿನಿಮಾದಲ್ಲೂ ಕೂಡ ಅವರು ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಫೈನಾನ್ಸ್ ಎಲ್ಲ ಮಾಡ್ತಿದ್ರು. ಇಲ್ಲಿ ಚಿತ್ರರಂಗಕ್ಕೂ ಕೂಡ ಬಂದು, ಚಿತ್ರರಂಗದಲ್ಲೂ ಕೂಡ ಅನೇಕ ಚಿತ್ರಗಳನ್ನು ಬೆಂಬಲ ಕೊಟ್ಟು ಮಾಡಿಸಿದ್ದಾರೆ. ಸೊ ಅವರ ನಿಜವಾದ ಹೆಸರು ಮುಂದೆ ಪರಿಚಯ ಎಲ್ಲ ಬೆಳೆದು ಆದ್ಮೇಲೆ ಅವರೇ ನಮಗೆ ನಂತರದ ಆಕ್ಸಿಡೆಂಟ್ ಫಿಲ್ಮ್ ಅನ್ನು ಕೂಡ ಬೆಂಬಲ ಕೊಟ್ಟರು. ಅವ್ರ ಜೊತೆ ಶ್ಯಾಮ್ ಸುಂದರ್ ಅಂತ ಒಬ್ಬರು ಇದ್ರು, ಆಮೇಲೆ ರಾಮ್ ವಾಧ್ವಾನಿ ಅಂತ ಒಬ್ಬರು ಇದ್ರು, ಎಲ್ಲ ಸೇರಿ ಆಕ್ಸಿಡೆಂಟ್ ಫಿಲ್ಮ್. ಸೊ ಅವರ ಸಿಸ್ಟಮ್ ಅಲ್ಲಿ ಇದು ಇರ್ತಿತ್ತು. ಅಂದ್ರೆ ಒಂದು ವೇಳೆ ಪಿಕ್ಚರ್ ಬಿಡುಗಡೆ ಆಯ್ತು, 15 ಲಕ್ಷ ಪ್ಲಸ್ ಅವರ ಕಮಿಷನ್, ಅಂದ್ರೆ 15 ಪ್ಲಸ್ ಅವರ ಕಮಿಷನ್, 20% ಕಮಿಷನ್ ಏನೋ ತಗೋತಿದ್ರು. ಅದಾದ ಮೇಲೆ ಗ್ರಾಸ್ ಎಷ್ಟು ಕಲೆಕ್ಟ್ ಆದರೆ ಅದರಲ್ಲಿ 80% ನಮಗೆ, 20% ಅವರಿಗೆ ಅಷ್ಟೇ. ಆ ಥರದ ಒಂದು ಪ್ರಾಮಾಣಿಕವಾದ ಒಂದು ವ್ಯಾಪಾರ ವ್ಯವಹಾರ ಇತ್ತು. ಈಗ ಅದೆಲ್ಲ ಬದಲಾಗಿ ಎಲ್ಲರೂ ಹೆಚ್ಚಾಗಿ ಮನಿ ಲೆಂಡಿಗೆ ನಡೀತಾ ಇದೆ. ಅವರು ಡಿಸ್ಟ್ರಿಬ್ಯೂಷನ್, ನಾನು ಹೇಳಿದೆ ಥಿಯೇಟರ್ನವರಿಗೆ, ಪ್ರೊಡ್ಯೂಸರಿಗೆ ಹೇಳ್ತಾರೆ ನೀವೇ ರೆಂಟ್ ಕಟ್ಟಿ ಅಂತ. ಸೊ ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಭೇಟಿಯಾಗಿದ್ದು, ಅವ್ರ ಜೊತೆ ವ್ಯಾಪಾರ ಮಾಡಿದ್ದು. ಆಮೇಲೆ ಬಹಳ ಆತ್ಮೀಯ, ಬಹಳ ಫ್ರೆಂಡ್ಲಿ, ಇವಾಗ ವೆರಿ ಫ್ರೆಂಡ್ಲಿ ಸೋಲ್. ಅವ್ರ ನಿಜವಾದ ಹೆಸರು ಇದ್ರಲ್ಲಿ ಏನ್ ಹೆಸರು ಅಂತ ಕೇಳಿದ್ರು, ಹಿರಾನಂದಾನಿ ಅಷ್ಟೇ ಹಾಕಿದ್ರು. ಆಮೇಲೆ ಅವ್ರ ಹೆಸರು ಅವ್ರು ಹೇಳಿದ್ರು, ಅವ್ರ ನಿಜವಾದ ಹೆಸರು ಪ್ರಹ್ಲಾದ ನಿರ್ಚಂದಾನಿ ಅಂತ. ಅದನ್ನ ಅವರು ಶಾರ್ಟ್ ಮಾಡಿ ಪಾಲ್ ಚಂದಾನಿ ಅಂತ ಮಾಡಿದ್ರು. ಸೊ ಅದನ್ನ ನಾನು ಶಾಸ್ತ್ರಿ ಅವ್ರಿಗೆ ಹೇಳಿದೆ, ನಮಗೆ ಪ್ರಹ್ಲಾದ ಅಂತ ಹಾಕಿ ನೀವು, ಯಾಕಂದ್ರೆ ಸಿದ್ಧಿಯವರ ಪ್ರೊನೌನ್ಸಿಯೇಷನ್ ಅಲ್ಲಿ ಸ್ವಲ್ಪ ತಮಾಷೆ ಆಗುತ್ತದೆ. ವೀಕ್ಷಕರಿಗೆ, ಸಿನಿಮಾ ನೋಡಿದವರಿಗೆ ಸ್ವಲ್ಪ ಆನಂದ ಸಿಗ್ತದೆ. ನಿನ್ನ ಹೆಸರು ಹೇಳಿ ಪ್ರಹ್ಲಾದ ಅಂತ ಹೇಳಿ ಬಡಲ್ಲ ಈ ಒಂದು ಅದೇ ಮಾತಿನ ದಾಟಿ ಇತ್ಯಾದಿ ನಾನು ಈ ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಕೊಂಡಿದ್ದೀನಿ. ಕೆಲವು ವರ್ಷಗಳಿದ್ದಾಗ ಅವರು ತೀರ್ಕೊಂಡು ಪಾತ್ರ. ಇತ್ತೀಚೆಗೆ ಅವರ ಮಗ ಕೂಡ ಬೈಕ್ ಆಕ್ಸಿಡೆಂಟ್ ಅಲ್ಲಿ ಅಜಯ್ ಅಂತ, ಅವನು ಡಿಸ್ಟ್ರಿಬ್ಯೂಷನ್ ಆಫೀಸ್ ಮುಂದುವರೆಸಿದ, ಆತನ ಬೈಕ್ ಆಕ್ಸಿಡೆಂಟ್ ತೀರ್ಕೊಂಡು. ಸೊ ನನ್ನ ಈ ಚಿತ್ರದಲ್ಲಿ ಬಾಲಕೃಷ್ಣ ಮತ್ತು ಪ್ರದೀಪ್ ಶಾಸ್ತ್ರಿ ಅವರು, ರಜನಿ ಅವರು ಕೂಡ ನಿರ್ಮಾಪಕರು. ಈ ಚಿತ್ರದಲ್ಲಿ ಪಾತ್ರ ಮಾಡೋದು ಅವಕಾಶ ಸಿಕ್ತು. ಈ ಪಾತ್ರವನ್ನು ನಾನು ಪಾಲ್ ಚಂದಾನಿ ಅವರಿಗೆ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಕಡಿಮೆ ನನಗಂತೂ ಈಗಾಗಲೇ ಹೇಳಿದ್ರು, ಒಂದು ಸಬ್ಜೆಕ್ಟ್ ತಗೊಂಡು ಅವರು ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಶಸ್ಸಿನ ಛಾಯೆ ಇದ್ದೇ ಇರ್ತದೆ ಅಂತ ಏನು ಹೇಳಿದ್ರು. ಅದು ಆಗ್ಲಿ. ಇವತ್ತು ರಜನಿ ಅವರಲ್ಲಿ ಚಿತ್ರ ವರಮಹಾಲಕ್ಷ್ಮಿ ದಿವಸ ನೀವೆಲ್ಲ ನೋಡಿದ್ದೀರಿ, ಸ್ವಲ್ಪ ನೋಡಿ ಟ್ರೈಲರ್ ಎಲ್ಲ. ಅದು ಯಶಸ್ವಿ ಆಗಲಿ. ಮುಂದೆ ಅನೇಕ ಚಿತ್ರಗಳನ್ನು ರಜನಿ ಸ್ಟೋರೀಸ್, ಥರ್ಸ್ಡೇ ಸ್ಟೋರೀಸ್ ಇದೆ, ಅನೇಕ ಚಿತ್ರಗಳನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರಿಸಿ ಅವರಿಗೆ ಮತ್ತು
ಪ್ರದೀಪ್ ಅವರು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಈ ಮಧ್ಯೆ ಕೊರೋನಾದಲ್ಲೂ ಕೂಡ ಒಂದು 3 ತಿಂಗಳು ಕೊರೋನಾ ಅವರಿಗೆ ಬಂದು ನಾವು ಬಹಳ ಆತಂಕದಲ್ಲಿದ್ವಿ, ಏನಾಗ್ತದೆ ಅಂತ ಹುಷಾರಾಗಿ ಬಂದಿದ್ದಾರೆ. ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿ ನಮ್ಮೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.